ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ಕರಗಲೆ ಆರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರಡು ಮೇರೆ ಸಿಂಗಾರಡು ಮೇರೆ ತಲ ಮಲ್ಲಿಗೆ ಪೂ ಪರಡಿನ ಉರ್ಲುದ ಕಮ್ಮನ ಉರ್ಮಿಳ ಮಲ್ಲಿಗೆ ಪೂ ಅರಳಿನ ಐಸಿರ ದೇವಿನ ಸುತ್ತಲ ಮಲ್ಲಿಗೆ ಪೂ ಪರಡಿನ ಪುರ್ಲುದ ಕಮ್ಮೆನ ಪುನ್ನಲ ಮಲ್ಲಿಗೆ ಪೂ ಪರಡಿನ ಐಸಿರಿ ದೇವಿನ ಬಂಗಾರದ ತೆರೆ ಹಿಡ್ದು ಬಂಗಾರದ ಕಿರಣ ಬೀಡ್ದು ಬಂಗಾರದ ಆರತಿ ಸೂರ್ಯ ದೇವನ ಬಂಗಾರದ ತೇರು ಎದ್ದು ಬಂಗಾರದ ಕಿರಣ ಬಿದ್ದು ಬಂಗಾರದ ಆರತಿ ಸೂರ್ಯ ದೇವನ ಕೋಟಿ ದೇವತೆಗಳು ಅಕ್ಕ ಸೊಡುವಟ್ಟು ಸೇರಂದು ಕೋಟಿ ದೇವತೆಲಿನ ಅಗ್ಗ ಸೇರಂದು ಸುಗಿದ ರಕ್ತ ತಾರಕಲುಟು ಮಹಿಮೆ ದುರ್ಗೇನಾ ಮಹಿಮೆ ದುರ್ಗೇನಾ ಮಹಿಮೆ ದುರ್ಗೇನಾ ಸ್ವರಿಗೆ ಮಲ್ಕುಲೆ ಆರತಿ ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ಬೆಳಗಲೆ ಆರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರಡು ಮೇಲೆ ಸಿಂಗಾರಡು ಮೇಲೆ ಎತ್ತು ಪುಲ್ಲು ಚೋಜ್ವರಮ್ಮ ಕಟಿಲ ಭ್ರಾಮರಿ ಕೆಂಚಿನ ಪುಣ್ಯ ಕೊರಿಯರಮ್ಮ ಪರಮೇಶ್ವರಿ ಏಕಪಲ್ಲು ತೋದ್ವರತ್ತ ಕಟಿಲ ಭ್ರಾಮರಿ ಹೆಚ್ಚಿನ ಪುಣ್ಯ ಕೊರಿಯರತ್ತ ಪರಮೇಶ್ವರಿ ಪುನ್ನಮೆ ರಾತ್ರಿದ ಪುನ್ನಮೆ ಚಂದ್ರನ ಪುನ್ನಮೆ ಬಳ್ಪುದ ಕೋಣೆ ದೈತಿರನ ಪುನ್ನಮೆ ರಾತ್ರಿದ ಪುನ್ನಮೆ ಚಂದ್ರನ ಪುನ್ನಮೆ ಬಲ್ಪುದ ಮೋನೆ ಐಸಿರನ ತೇರು ಪಾಡಿನ ಮಲ್ಲಿಗೆ ದಾರಾಶಿಡೆ ಬಕು ತೇರೆ ಪಾಡಿನ ಮಲ್ಲಿಗೆ ದಾರಾಶಿಡೆ ತಿಳಿದರತ ಧಮರಾಮೆ ಮುಗುರು ತೆಲಿಗೆ ಮುಗುರು ತೆಲಿಗೆ ಮುಗುರು ತೆಲಿಗೆ ಮಂಗುಳೆ ಆರತಿ ಪರಮೇಶ್ವರಿಗೆ ಮಂಗುಳೆ ಆರತಿ ಪರಮೇಶ್ವರಿಗೆ ಬೆಳಗಲೆ ಆರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಮಹಾದೇವಿ ಕಟೀಲೇಶ್ವರಿ ಸಿಂಗಾರರಿಗೆ ತನ್ನ ಮಲ್ಲಿಗೆ ಅಲಂಕಾರಗೂ ತಿಳಿದರು ಸಂತೋಷ ಪಡೆದೆ ತನ್ನ ಮಲ್ಲಿಗೆ ಅಲಂಕಾರಗೂ ತಿಳಿದರು ಸಂತೋಷ ಪಡೆದೆ ಸಿಂಗಾರಡು ಮೆರೆದೆ
హర శరవణ భవ సుబ్రహ్మణ్య శివ శరవణ భవ సుబ్రహ్మణ్య హర శరవణ భవ సుబ్రహ్మణ్య శివ శరవణ భవ సుబ్రహ్మణ్య శివ శరవణ భవ సుబ్రహ్మణ్య ఓం శరవణ భవ సుబ్రహ్మణ్య శివ శరవణ భవ సుబ్రహ్మణ్య ఓం శరవణ భవ సుబ్రహ్మణ్యం సుబ్రహ్మణ్యం సుబ్రహ్మణ్య సన్నుగనాథ సుబ్రహ్మణ్యం సుబ్రహ్మణ్యం సుబ్రహ్మణ్య షణ్ముఖనాథ సుబ్రహ్మణ్యం సుబ్రహ్మణ్యం సుబ్రహ్మణ్య సుబ్రహ్మణ్యం సాయినాథ సుబ్రహ్మణ్యం హర 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 సుబ్రహ్మణ్య శివ 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 సుబ్రహ్మణ్య హర 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 సుబ్రహ్మణ్య శివ 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 సుబ్రహ్మణ్య శివ 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 సుబ్రహ్మణ్య హర 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 సుబ్రహ్మణ్య హర శరవణ భవ సుబ్రహ్మణ్య శివ శరవణ భవ సుబ్రహ్మణ్య హర శరవణ భవ సుబ్రహ్మణ్యం శివ శరవణ భవ సుబ్రహ్మణ్య శివ శరవణ భవ సుబ్రహ్మణ్య ఓం శరవణ భవ సుబ్రహ్మణ్య శివ శరవణ భవ సుబ్రహ్మణ్య ఓం శరవణ భవ సుబ్రహ్మణ్య సుబ్రహ్మణ్యం సుబ్రహ్మణ్యం షణ్ముఖనాథ సుబ్రహ్మణ్యం సుబ్రహ్మణ్య షణ్ముఖనాథ సుబ్రహ్మణ్యం సుబ్రహ్మణ్యం సాయినాథ సుబ్రహ్మణ్యం 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 సాయినాథ సుబ్రహ్మణ్యం 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 సాయినాథ సుబ్రహ్మణ్యం 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 సాయినాథ సుబ్రహ్మణ్యం
ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇನ್ನಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅಂಚಿನ ಉಮೇಶ್ ಬೋಳಾರ್ ಬೇರೆ ಬರ್ತದೆ ವೇದಿಕೆಯ ಆಸಕರವರು ಬಂದು ಎಂಕಲು ಸಮಿತವರು ಬಂದು ಕೇಳೋದಿಲ್ಲ ಅಂಚನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನೇತ ಅಧ್ಯಕ್ಷರಾಗಿನ ವೇಣುಗೋಪಾಲ್ ಬೇರೆಲ್ಲ ಆಸನ ಸ್ವೀಕಾರ ಮಾಡ್ಕೊಂಡು ಬಂದು ಸಮಿತವರು ಬಂದು ಕೇಳೋದಿಲ್ಲ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ನೇತ ಅಧ್ಯಕ್ಷರಾಗಿನ ಹರೀಶ್ ಆರ್ ಬಿ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿನ ಸೀತಾರಾಮ್ ಬಂಗೇರ್ಲ ಮೇರ್ಲ ಬರ್ತದೆ ಆಸನ ಸ್ವೀಕಾರ ಮಾಡ್ಕೊಂಡು ಬಂದು ಸಮಿತವರು ಬಂದು ಕೇಳೋದಿಲ್ಲ ಸೇರಿದಿನ ಮಾತಾ ಬಂಧುಗಳಿಗೆ ನಮಸ್ಕಾರ. ಒಂದು ನವಂಬರ್ ತಿಂಗಳು ಮಾತಾಡಲ್ಲ ಒಂಜಿ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದ ತಿಂಗಳು ಅವು 1 ತಾರೀಕು ಮಾತ್ರ ಆಯ್ತು ಇಡೀ ತಿಂಗೊಲ್ಲ ಮಲ್ಪೊಲಿ ಅಥವಾ ಇಡೀ ವರ್ಷಲ ನಮ್ಮ ಈ ಕನ್ನಡ ಭಾಷೆದ ಅಭಿಮಾನದ ಮಿತ್ತ ಕನ್ನಡ ವಿಶೇಷವಾಗಿ ನಂಚಿತನ ತಿಂಗೊಲಾಯಿನ ಹೇಳ್ತಿ ನಮ್ಮ ಮಲ್ಪೊಲಿ ಅಂತಹ ಕನ್ನಡ ರಾಜ್ಯೋತ್ಸವದ ಈ ಒಂದು ವಿಶೇಷ ಪ್ರಶಸ್ತಿ ಆದ್ದರಿಂದ ಕನ್ನಡದಲ್ಲಿ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಈ ವರ್ಷ ಒಂದು ಸ್ಪೆಷಲ್ ಆದಂಥ ಅಥವಾ ಒಂದು ವಿಶೇಷವಾದಂಥ ಒಂದು ಆಚರಣೆ ಉಂಟು ಈ ವರ್ಷ. ಏನಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಮೈಸೂರು ರಾಜ್ಯ ಅಂತ ಇದ್ದದ್ದು ಕರ್ನಾಟಕ ರಾಜ್ಯ ಅಂತ ಆಗಿದೆ. ಈ ಕರ್ನಾಟಕ ರಾಜ್ಯ ಆಗಿ 50 ವರ್ಷ ಆದಂಥ ಆಚರಣೆಯ ಈ ವರ್ಷ ಇದು. ಕರ್ನಾಟಕ ರಾಜ್ಯ ಅಂತ ಹೆಸರಾದ 50ನೇ ವರ್ಷ, ಅದರ ಒಂದು ಸುವರ್ಣ ವರ್ಷ ಆಗಿದೆ ಇದು. ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ರಾಜ್ಯದಲ್ಲಿ ಅದು ಯಾವಾಗ ಆರಂಭ ಆಗಿದೋ ಆವತ್ತಿನಿಂದ ಒಂದೊಂದು ವರ್ಷಕ್ಕೆ ಸಂಬಂಧಪಟ್ಟ ಪ್ಲಸ್ ಅದಕ್ಕೆ ಕೂಡಿಸ್ತಾ ಹೋಗಿ ಅಷ್ಟು ಮಂದಿ ಸಂಘಗಳು ಸೇರಿ ವೈಯಕ್ತಿಕವಾಗಿ ಒಟ್ಟಿಗೆ ವಿಶೇಷವಾಗಿರತಕ್ಕಂಥ ಪ್ರಶಸ್ತಿಯನ್ನು ಕೊಡುವಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ತದೆ. ಈ ಸರ್ತಿ ಕರ್ನಾಟಕ ರಾಜ್ಯದ ಪ್ರಶಸ್ತಿಗೆ 27,000 ಆನ್ಲೈನ್ ಅರ್ಜಿ ಬಂದಿದೆ. 27,000 ಆನ್ಲೈನ್ ಅರ್ಜಿ. ಆಮೇಲೆ ಸರ್ಕಾರವೇ ಹುಡುಕುವಂಥದ್ದು. ಅದರಲ್ಲಿ 500 ಸಿಲೆಕ್ಟ್ ಮಾಡಿ, ಆಮೇಲೆ 150 ಸಿಲೆಕ್ಟ್ ಮಾಡಿ, ಆ 150ರಲ್ಲಿ 68 ಮಂದಿಯನ್ನು ತೆಗೆಯುವಂಥದ್ದು. ಈ 68 ಮಂದಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಈ 68ರಲ್ಲಿ ಸಂಘ ಸಂಸ್ಥೆಗಳು ಒಂದು 10 ಇದೆ. ಆಮೇಲೆ ಉಳಿದ 58 ವ್ಯಕ್ತಿಗಳಿಗೆ. ಅದು ಬೇರೆ ಬೇರೆ ರಂಗದ ಪೇಪರಲ್ಲೆಲ್ಲ ಓದಿರ್ಬೋದು. ಅದು ಅಲ್ಲಿ ವಿಶೇಷ ಪ್ರಶಸ್ತಿ ಅದು. ಆದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲೆಯ ಕೆಲವು ಪ್ರಶಸ್ತಿ, ಈ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಸಾಧಾರಣ ಮಟ್ಟಿಗೆ ಒಂದು 10 ವರ್ಷಗಳ ಹಿಂದೆ ನಮ್ಮ
ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಪಟ್ಟ ಹಾಗೆ ಹರಿಕೃಷ್ಣ ಪುನೂರು ಇರ್ಬೋದು, ಅದರ ಜೊತೆಗೆ ಮಾನ್ಯ ಪ್ರದೀಪ್ ಕಲ್ಕೂರ್ ಅವರು ಆರಂಭಿಸಿದಂಥ ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಪ್ರದೀಪ್ ಕಲ್ಕೂರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಕೊಡುವಂಥ ಈ ಪ್ರಶಸ್ತಿಯನ್ನು ಸ್ವಲ್ಪ ಅದು ಖಾಸಗಿಯಾಗಿ ಹೋಗಬಾರದು, ರಾಜ್ಯದಲ್ಲಿ ಸರ್ಕಾರಯುತವಾಗಿ ಕೊಡುವಂಥ ಈ ಪ್ರಶಸ್ತಿಯನ್ನು ಜಿಲ್ಲೆಯಲ್ಲಿ ಕೂಡ ಸರ್ಕಾರಯುತವಾಗಿ ಬರಬೇಕೆಂಬ ಚರ್ಚೆ ಆಯಿತು. ಈ ಚರ್ಚೆಯ ನಂತರದಲ್ಲಿ ಕಳೆದ 10 ವರ್ಷದಿಂದೀಚೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಸೇರಿಕೊಂಡಂತೆ ಒಂದು ಸಮಿತಿ ಮಾಡಿ ಅಲ್ಲಿ ಜಿಲ್ಲಾ ರಾಜ್ಯೋತ್ಸವ ಆರಂಭ ಆಯಿತು. ಅದು ಹೆಚ್ಚು ಕಡಿಮೆ ಅಲ್ಲಿ ಈಗ ಆರಂಭ ಆದ ನಂತರ ಎಲ್ಲ ರಂಗದ ಯಕ್ಷಗಾನ ರಂಗ, ನಾಟಕ ರಂಗ, ಸಂಗೀತ ರಂಗ, ನೃತ್ಯ ರಂಗ, ಚಿತ್ರಕಲಾ ರಂಗ, ಆಮೇಲೆ ವಾದ್ಯಗೋಷ್ಠಿ ರಂಗ, ಬೇರೆ 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 ಅಲ್ಲದೆ ಸಾಮಾಜಿಕ ಚಟುವಟಿಕೆಗಳಿಗೆ, ವೈದ್ಯಕೀಯ ಚಟುವಟಿಕೆಗಳಿಗೆ ಮತ್ತು ಸಂಘ ಸಂಸ್ಥೆಗಳ ಸೇವಾ ಸಂಸ್ಥೆಗಳಿಗೆ ನಮ್ಮಲ್ಲಿ ಭಾಳ ವಿಶೇಷವಾಗಿ ನಮ್ಮ ಜಿಲ್ಲೆ ಅದು ಕೂಡ ಉಳ್ಳಾಲ ತಾಲೂಕು ಹೀಗಾಗಿದೆ. ಉಳ್ಳಾಲ ತಾಲೂಕಿನಲ್ಲಿ ಸಾಯಿ ಪರಿವಾರ ಅವರಿಗೂ ಕೂಡ ಸಿಕ್ಕಿದೆ, ಮತ್ತು ಬೇರೆ ಬೇರೆ ಈ ಸರ್ತಿ ಮಾರುತಿ ಸಂಘಟನೆಗೂ ಕೂಡ ಸಿಕ್ಕಿದೆ. ಜೊತೆಗೆ ನಮ್ಮ ನಾರಾಯಣಗುರು ಸಮಾಜ ಸೇವಾ ಈ ಒಂದು ಟ್ರಸ್ಟ್ನ ಅವರದ್ದಾದಂಥ ಚಟುವಟಿಕೆ ಅಭಿವೃದ್ಧಿ ಮತ್ತು ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಸಾಂಘಿಕವಾದಂಥ ಸಂಘ ಸಂಸ್ಥೆಗಳಿಗೆ ಕೊಡುವ ಒಂದು ಅವಾರ್ಡನ್ನು ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ ಕೊಡುವಂಥ ನಾನು ಹೇಳಿದ ಹಾಗೆ ವಿವಿಧ ರಂಗ, ಸಂಗೀತ, ನಾಟಕ, ಯಕ್ಷಗಾನ, ನೃತ್ಯ ಹೇಗೆ ಕೊಡ್ತದೋ ಅದೇ ರೀತಿಯಲ್ಲಿ ಕಲಾವಿದರಾಗಿ ಯಾವ ಕಲಾವಿದರು ಚಿತ್ರಕಲೆಯಲ್ಲಿ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅಥವಾ ಯಾವುದೇ ಮೃಣ್ಮಯವಾಗಿರ್ತಕ್ಕಂಥ ಮೂರ್ತಿ ರಚನೆ ಅವ್ರದ್ದು. ನಮ್ಮ ಉಮೇಶ್ ಬೋಳರ್ ಇವರು ನೋಡಿ ಇಲ್ಲಿದ್ದಾರೆ, ಜೋರಾದ ಚಪ್ಪಾಳೆ ಅವರಿಗೆ. ನಮ್ಮ ಶಾರದಾ ಉತ್ಸವದ ಈ ಒಂದು ಆರಂಭದಿಂದಲೂ ಕೂಡ ಈ ಮೂರ್ತಿಯನ್ನು ಮಾಡಿಕೊಟ್ಟವರು. ಅದಲ್ಲದೆ ಉಮೇಶ್ ಬೋಳರ್ ಅವರು ಎಂತಹ ಒಬ್ಬರು ಕಲಾವಿದರಂತ ಹೇಳಿದ್ರೆ ಇವತ್ತಿಗೂ ನನಗೆ ಪ್ರಶಸ್ತಿ ಕೊಡಿ ಅಂತ ಯಾರ ಹತ್ರ ಇನ್ಫ್ಲುಯೆನ್ಸ್ ಮಾಡಿದವರಲ್ಲ ಅವರು, ಯಾರಿಗೂ ಅರ್ಜಿ ಕಳಿಸಿದವರಲ್ಲ, ಯಾರೋ ಈಗ ಅವರನ್ನೇ ಎಳ್ಕೊಂಡು ಹೋಗಿದ್ದಾರೆ ಅಥವಾ ಅವರಿಗೆ ಕೊಡಿ ಅಂತೇಳಿ ಹೇಳಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಅಂಥ ಒಬ್ಬ ಎಲೆಯ ಮರೆಯ ಸದ್ದಿಲ್ಲದ ಒಬ್ಬ ಕಲಾವಿದ ಅಂತಿದ್ರೆ ಅದು ಉಮೇಶ್ ಬೋಳರ್. ಎಂತಹ ಪ್ರತಿಭೆ! ಅವರ ಹಾಗೆ ಮೂರ್ತಿ ಮಾಡಲಿಕ್ಕೆ, ಆ ನೈಜವಾದಂಥ ಮುಖವನ್ನು ಕೊಡಲಿಕ್ಕೆ ಗಣಪತಿಗೆ ಆಗಲಿ, ಶಾರೆಗೆ ಆಗಲಿ, ಲಕ್ಷ್ಮಿಗೆ ಆಗಲಿ ಅಥವಾ ಇನ್ನುಳಿದಂಥ ಯಾವುದೇ ಮೂರ್ತಿಗೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಒಂದು ನೈಪುಣ್ಯತೆ, ಕೌಶಲ್ಯವನ್ನು ಒಳಗೊಂಡಂಥ ಒಬ್ಬ ಕಲಾವಿದ ನಮ್ಮ ಉಮೇಶ್ ಬೋಳರ್ ನಮ್ಮ ಹತ್ತಿರದಲ್ಲಿ ಇದ್ದುಕೊಂಡು ಉಳ್ಳಲೆಕ್ಕೆ ಒಂದು ಕೀರ್ತಿ ತಂದಿದ್ದಾರೆ. ಇದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಲಭಿಸಿದೆ. ರಾಜ್ಯ ಒಂದಲ್ಲರ್ಥ ನಾವೆಲ್ಲ ಜಗಳ ಮಾಡಿತ್ತು ಒಂದು ಸರ್ತಿ, ನಮಗೆಲ್ಲ ಒಂದು 10 ವರ್ಷದ ಹಿಂದೆ ಸಿಕ್ಕಿದೆ. ಆಮೇಲೆ ಸೀತಾರಾಮ್ ಬಂಗೇರಿಗೂ ಕೂಡ ಸಮಾಜ ಸೇವೆಗೆ ಸಿಕ್ಕಿದೆ ಇತ್ತೀಚೆಗೆ 1-2 ವರ್ಷದ ಹಿಂದೆ. ಆದರೆ ಆವಾಗಲೇ ಎಲ್ಲ ಜಗಳ ಶುರುವಾಗಿದೆ. ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಅಷ್ಟೋ ಹಣ ಕೊಡುವಾಗ ಜಿಲ್ಲೆಯಲ್ಲಿ ಒಂದು 5,000 10,000 ಹಣ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ. ಇವತ್ತಿಗೂ ಕೂಡ ಇಲ್ಲ ಕಾಣ್ತದಲ್ಲ, ಮೊತ್ತ ಇಲ್ಲ, ಅಮೌಂಟ್ ಇಲ್ಲ. ಯಾಕಂದ್ರೆ ಅದು ಕೊಡ್ಬೋದು, ಜಿಲ್ಲಾಡಳಿತ ಹತ್ರ ಹಣ ಉಂಟು. ಯಾಕಂದ್ರೆ ಒಂದು 10,000 ಆದರೂ ಅವರಿಗೆ ಅಮೌಂಟ್ ಆ ಸರ್ಟಿಫಿಕೇಟ್ನಲ್ಲಿ ಕೊಡ್ಬೋದು. ಇದಕ್ಕೆ ಜಗಳ 5 ವರ್ಷದಿಂದ ನಡೀತಾ ಉಂಟು. ಬರೇ ನೀವು ಸನ್ಮಾನ ಮಾಡಿ ಏನು ಪ್ರಯೋಜನ, ಒಂದು ಪ್ರಶಸ್ತಿ ಒಟ್ಟಿಗೆ ಒಂದು ನಗದು ಕೊಡಿ ಅಂತ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ 1 ಲಕ್ಷ ಇತ್ತು ಯಾವಾಗ, ಸಾಧಾರಣ ಒಂದು 3 ವರ್ಷದ ಹಿಂದಿನವರೆಗೆ 1 ಲಕ್ಷ ಅಮೌಂಟು 20 ಗ್ರಾಮ್ ಚಿನ್ನ ಇತ್ತು ಎಲ್ಲಿ, ಕರ್ನಾಟಕ ರಾಜ್ಯ. ಇದೀಗ 2 ವರ್ಷದಿಂದ 5 ಲಕ್ಷ ಕ್ಯಾಶ್ ಮತ್ತು 25 ಗ್ರಾಮ್ ಚಿನ್ನ. ಇದು ರಾಜ್ಯೋತ್ಸವ ಪ್ರಶಸ್ತಿ. ಇದನ್ನು ಗಮನಿಸಬೇಕು. ಅಷ್ಟಲ್ಲಿ ಕೊಡುವಾಗ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಅಮೌಂಟ್ ಆದರೂ ಒಂದು 25,000 ಬೇಡ, ಒಂದು 20,000 ಬೇಡ, 10,000 ಅದಕ್ಕೆ ಆ್ಯಡ್ ಮಾಡಿ ಕೊಡಬೇಕೆಂಬ ಜಗಳ ಚರ್ಚೆ ಇವತ್ತಿಗೂ ನಡೀತಾ ಉಂಟು. ಇನ್ನು ಮುಂದಿನ ಜಿಲ್ಲಾಧಿಕಾರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅಂತೂ ಇಂತೂ ವಿಶೇಷವಾಗಿರ್ತಕ್ಕಂಥ ಈ ಪ್ರಶಸ್ತಿ ಸೇವೆಗೆ, ಇವರ ಸಮಾಜ ಸೇವೆಗೆ, ಇವರ ಕಲಾ ಸೇವೆಗೆ ಸಿಕ್ಕಿದಂಥದ್ದು. ಒಂದನೆಯದ್ದು ನಮ್ಮ ವೈಯಕ್ತಿಕವಾಗಿ ಉಮೇಶ್ ಬೋಳರ್ ಅವರು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಅವರು ಮೂರ್ತಿ ಮಾಡಿದ್ದು. ಹುಲಿವೇಷದ ಪೇಂಟಿಂಗ್ ಮತ್ತು ಅದರ ವಿಶೇಷವಾದಂಥ ಒಂದು ತರಬೇತಿಗೆ ಫ್ರಾನ್ಸ್ವರೆಗೆ ಹೋಗದಂಥ ಒಬ್ಬ ಕಲಾವಿದ ಅಂತ ಹೇಳಿದ್ರೆ ಅದು ಉಮೇಶ್ ಬೋಳರ್. ಯಾರಿಗೆ ಸಾಧ್ಯ ಉಂಟು? ಅಂಥ ಒಬ್ಬ ಕಲಾವಿದರಿಗೆ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿದೆ. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಬಿಲ್ಲವ ಈ ಒಂದು ಸೇವಾ ಟ್ರಸ್ಟ್ನ ಅಧ್ಯಕ್ಷರು ವೇಣುಗೋಪಾಲ್ ಮತ್ತು ಎಲ್ಲ ಹಿರಿಯರೆಲ್ಲ ಬಂದಿದ್ದಾರೆ, ಗೋಪಾಲಕೃಷ್ಣರು ಇದ್ದಾರೆ. ಹಾಗೆ ಎಲ್ಲ ಸದಸ್ಯರು ಸೇರಿಕೊಂಡು ಅಲ್ಲಿನ ಸಕ್ರಿಯ ಚಟುವಟಿಕೆ ಕೂಡ ಹಾಗೆ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ ಅವರು.
ಅವರು ಕೇವಲ ಒಂದು ಸಮಾಜಾಭಿವೃದ್ಧಿಯಲ್ಲಿ ಸಂಘಟನೆ ಮಾಡಿ ಚಟುವಟಿಕೆ ಮಾಡಿ ಸೇವೆ ಮಾಡಿದ್ದು ಮಾತ್ರ ಅಲ್ಲ, ಇತರ ಸಂಘ ಸಂಸ್ಥೆಗಳಲ್ಲಿ ಕೂಡ ನಮ್ಮ ಶಾರದಾ ಸೇವಾ ಒಂದು ಇಲ್ಲಿನ ನಮ್ಮ ಸಮಿತಿಗೂ ಸಂಬಂಧಪಟ್ಟ ಹಾಗೆ ಭಜನೆಗಳನ್ನು ನಿರಂತರವಾಗಿ ಇಲ್ಲಿ ನೆರವೇರಿಸುವುದರೊಂದಿಗೆ ಇನ್ನುಳಿದಂತ ಈ ಭಾಗದ ಎಲ್ಲ ನಮಗೆ ಒಂದು ಧನ ಸಹಾಯ ಸಿಕ್ಕುವಂಗೆ ಕೂಡ ಅವರದ್ದಾದಂಥ ಕೊಡುಗೆ ಇದೆ. ಹಾಗಾಗಿ ಇತರ ಸಮಾಜದಲ್ಲಿ ಕೂಡ ಅವರು ಸೇರಿಕೊಂಡು ಸಮಾಜ ಸೇವೆಯನ್ನು ಮಾಡಿ ಗುರುತಿಸಲ್ಪಟ್ಟಿದ್ದಾರೆ. ಈ ನೆಲೆಯಲ್ಲಿ ಅವರಿಗೆ ಸಂಘದ ಸಂಸ್ಥೆಯ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ವೇಣುಗೋಪಾಲ್ ಸಹಿತ ಎಲ್ಲ ಸದಸ್ಯರಿಗೆ ನಾನು ಸ್ವಾಗತವನ್ನು ಬಯಸಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ನಮ್ಮ ಸೀತಾರಾಮ್ ಬಂಗೇರ್ ಇದ್ದಾರೆ, ಉತ್ಸವ ಸಮಿತಿಯ ಶ್ರೀಯುತ ಹರೀಶ್ ಬೈಲ್ಕೊಲ್ಲಿ ಅವರಿದ್ದಾರೆ, ಜೊತೆಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಹೆಚ್ ಅವರಿದ್ದಾರೆ, ಬಂದಿದ್ದಾರೆ ನಮ್ಮ ಶಾರದಾ ಮಂದಿರ ನಿರ್ಮಾಣದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಮ್ಮ ಸತೀಶ್ ಕುಂಪಲ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ಣವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತು ಈ ರೀತಿಯ ಒಂದು ನಮ್ಮ ದಿಢೀರಾದಂಥ ಈ ಒಂದು ಚಿಂತನೆಗೆ ಇಷ್ಟು ಜನ ನೀವೆಲ್ಲ ಸೇರಿದ್ದೀರಿ. ಅಂಥ ಒಂದು ಈ ಶಾರದೆಯ ಈ ವಾರ್ಷಿಕ ಮತ್ತು ವಾರದ ಈ ಒಂದು ಪೂಜೆಗೆ ಸಂಬಂಧಪಟ್ಟ ಇವತ್ತು ಮಾಸ್ಟರ್ GN ನಮ್ಮ ಧನ್ಯ ಪ್ರಶಾಂತ್ ಅವರ ಮನೆಯವರು, ಅದೇ ಜೊತೆಗೆ ಆದರ್ಶ ಮಿತ್ರ ಮಂಡಳಿ, ಟೀಮ್ ರಂಗೋಲಿ, ಈ ಮೂರು ತಂಡದವರ ಮೂರು ಮನೆಯವರ ಒಂದು ವಿಶೇಷವಾದಂಥ ಇವತ್ತಿನ ವಾರದ ಪೂಜೆ ನಡೆಯುತ್ತದೆ. ಈ ನಡೆಯುವಂಥ ಸಂದರ್ಭದಲ್ಲಿ ಅವರು ಒಂದು ಊಟದ ಪ್ರಸಾದವನ್ನೇ ಇವತ್ತು ಸಾಮೂಹಿಕವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ನೆಲೆಯಲ್ಲಿ ಅವರನ್ನು ಕೂಡ ಸ್ವಾಗತಿಸಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲರಿಗೂ ಕೂಡ ಇದಕ್ಕಿಂತ ಹೆಚ್ಚು ಸೇವೆ ಮಾಡುವ ಹಾಗೆ ಇಲ್ಲಿ ಯಾರಿಗೆ ಈಗ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೋ ಅವರಿಗೆ ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸುವಂತ ಆಗಲಿ ಅಂತೇಳಿ ನಾವು ಆಶಿಸಿ ಆ ಶಾರದಾ ಮಾತೆ ಅವರನ್ನು ಹಾಗೆ ಮಾಗನೆಯ ಸೋಮನಾಥ ದೇವರು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಪ್ರಸ್ತಾವನೆ ಹಾಗೂ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈಗ ಅಭಿನಂದನಾ ಕಾರ್ಯಕ್ರಮ. ಶ್ರೀ ಉಮೇಶ್ ಬೋಳಾರ್ ಇವರು ಚಿತ್ರಕಲೆ ಶಿಲ್ಪಕಲಾ ರಂಗದ ಸುದೀರ್ಘ ಸಾಧನೆಗಾಗಿ ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2023 ಪುರಸ್ಕೃತರಾದ ಇವರು ನಿರಂತರವಾಗಿ ನಮ್ಮ ಶ್ರೀ ಶಾರದಾ ಮಾತೆಯ ವಿಗ್ರಹ ಶಿಲ್ಪಿಯೂ ಆಗಿದ್ದಾರೆ. ಉಳ್ಳಾಲ ಅಬ್ಬಕ್ಕರಾಣಿ ಪುತ್ಥಳಿಯ ನಿರ್ಮಾತೃ, ನೂರಾರು ಗಣೇಶ ಶಾರದೆ ವಿಗ್ರಹಗಳ ರಚನೆಕಾರ, ಉಳ್ಳಾಲಕ್ಕೆ ಸ್ತಬ್ಧ ಚಿತ್ರಗಳನ್ನು ಪರಿಚಯಿಸಿದ ಕಲಾ ತಜ್ಞ, ಕಲಾ ರತ್ನ ಬಿರುದು ಹೊಂದಿರುವ ಕರಾವಳಿ ಕರ್ನಾಟಕದ ಅಲ್ಲದೆ ಹೊರ ದೇಶಗಳಲ್ಲಿಯೂ ಕಲಾ ಚಾತುರ್ಯದಲ್ಲಿ ನಿಪುಣರಾಗಿದ್ದಾರೆ. ನಮ್ಮ ಹೆಮ್ಮೆಯ ಕಲಾವಿದರಾದ ಶ್ರೀ ಉಮೇಶ್ ಬೋಳಾರ್ ಇವರಿಗೆ ನಮ್ಮೆಲ್ಲರ ಅಭಿಮಾನದ ಗೌರವಾಭಿನಂದನೆಗಳನ್ನು ಸಲ್ಲಿಸಿ ಕೀರ್ತಿ ಇನ್ನಷ್ಟು ಬೆಳಗಿ ಬರಲಿ ಎಂದು ಅಭಿನಂದನೆಯನ್ನು ಸಲ್ಲಿಸುವ ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ, ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಇವರಿಗೆ ಉಮೇಶ್ ಬೋಳಾರ್ ಇವರಿಗೆ ಮೋಹನ್ ಶೆಟ್ಟಿ ಕುಂಪಲ ಬಂದು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಜಗಜೀವನ್, ಉಮೇಶ್ ಗುಲಾಲ್, ರಾಜ್ಯ ಶೆಟ್ಟಿ ಇವರು ಬಂದು ಹಾರಾರ್ಪಣೆ ಮಾಡಿ ಗೌರವಾರ್ಪಣೆ ಮಾಡಿದಂತಹ ಮೋಹನ್ ಶೆಟ್ಟಿ ಕುಂಪಲ, ಉಮೇಶ್ ಗುಲಾಲ್, ಜಗಜೀವನ್, ರಾಜೇಶ್ ಶೆಟ್ಟಿ ಕುಟುಂಬ ಇವರಿಗೆ ಧನ್ಯವಾದಗಳು. ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ನಮ್ಮ ಹೆಮ್ಮೆಯ ಸಂಸ್ಥೆ ಕಳೆದ 45 ವರ್ಷಗಳಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹದಿಂದ ವಿವಿಧ ಆಯಾಮಗಳಲ್ಲಿ ಸಮಾಜಕ್ಕೆ ಅರ್ಪಿಸಿದ ಸೇವಾ ಚಟುವಟಿಕೆಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯೋತ್ಸವದ ಶುಭ ದಿನದಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಕೊಡಮಾಡುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಗರಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಸಂಸ್ಥೆಯು ನಮ್ಮ ಶ್ರೀ ಶಾರದಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಭಜನಾ ಸೇವೆಯನ್ನು ನೀಡುತ್ತಾ ಉತ್ಸವಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ಈ ಸಂಸ್ಥೆಗೆ ನಮ್ಮೆಲ್ಲರ ಅಭಿಮಾನದ ಗೌರವಾಭಿನಂದನೆ ಸಲ್ಲಿಸುವ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ, ಆದರ್ಶ ಮಿತ್ರ ಮಂಡಳಿ ಕೊಲ್ಯ
ಇದರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಇವರಿಗೆ ಲಿಂಗಪ್ಪ ಪೂಜಾರಿ ಕೊಲ್ಯ ಮತ್ತು ಯಶೋಧರ್ ಕಿಶೋರ್ ಕೊಪ್ಪಲ, ಚಂದ್ರ ಕುಜುಮಗಡ್ಡೆ ಇವರು ಬಂದು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. ಚಂದ್ರ ಕುಜುಮಗಡ್ಡೆ. ಇನಿ ಸಮಾಜ ಸೇವೆಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕಿನ ಸಂದರ್ಭಡು ಇನಿ ಅಂಕಲ್ನ ಸಂಸ್ಥೆನಲ್ಲಿ ಎತ್ತದು ಅಭಿನಂದನಾ ಕಾರ್ಯಕ್ರಮ ಅಂತಾರೆ. ಮಸ್ತ್ ಸಂತೋಷ ಅಂದೆ ಅಂಚನೆ ಕರಿನ 2 ದಿನದಿಂದ ಫ್ರೆಂಡ್ಸ್ ನಕಲು ಅಂಚನೆ ಸಂಘ ಸಂಸ್ಥೆದ ಮಾತ್ರ ಸದಸ್ಯರ ನಕಲು ಅಭಿನಂದನೆ ಸಲ್ಲಿಸೋದಿಲ್ಲ. ಅಂಚಾದ ಎಂಕಲ್ನ ಸಂಸ್ಥೆದ ಜವಾಬ್ದಾರಿಲ್ಲ ಹೆಚ್ಚಾತಂದೆ. ಪ್ರತಿ ಹೆಜ್ಜೆ ದಿನಗ ಅಂತ ಆಲೋಚನೆ ಮನ್ಪಡಾಪಂಡು ಜನ ಸಂಘ ಸಂಸ್ಥೆಗಳು ನಮ್ಮ ಚಟುವಟಿಕೆಯನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಸಂಸ್ಥೆನ ವಾಚ್ ಮಂತಂದು ಉಪಯೋಗ ಎಂಚ ಅಕಲ್ನ ನಡೆ ನುಡಿ ಬಂದು ಅಂಚಾದ ಎಂಕ್ಲೆಗ್ ಜವಾಬ್ದಾರಿ ಮಸ್ತ್ ಬೈದಂದು ನಡೆದ ಕಾರ್ಯಕ್ರಮ ಮಾತ ಕೊರೋನಾಗ ಆಲೋಚನೆ ಮನ್ಪೇರೆ. ಅಂಚನೆ ಪಿಲ್ಲವ ಸೇವಾ ಸಮಾಜ ಬಕ ಶಾರದೋತ್ಸವ ಸಮಿತಿದ ಕರಿನ ಹಲವು ವರ್ಷದಿಂದ ಒಂಜಿ ಎಡ್ಡೆ ಉತ್ತಮ ರೀತಿಯ ಬಾಂಧವ್ಯಡು ಸಹಕಾರ ಮಂತಂದುಲ್ಲ. ಅಂಚನೀನಿ ಈ ಅಭಿನಂದನಾ ಕಾರ್ಯಕ್ರಮ ಮಂತಿನ ಹಿಡಿದ ಪಕ್ಕ ಬಾಂಧವ್ಯ ಮಸ್ತ್ ಗಟ್ಟಿ ನೆಲೆಯೂರೇ ನಾಂದಿ ಆತಂಡೆ. ಅಂಚಾದ ನನ್ನ ಅಧ್ಯಕ್ಷರನ್ನ ನೆಲೆಟ್ಟು ಶ್ರೀ ಶಾರದಾ ಸಮಿತಿದ ಒವೇ ಒಂಜಿ ಕಾರ್ಯಕ್ರಮ ಆ ಕಾರ್ಯಕ್ರಮಡು ಎಂಕಲ್ನ ಸಂಸ್ಥೆ ಸಂಪೂರ್ಣವಾದ ಸಹಕಾರ ಕೊರ್ಪುನು ಪನ್ಪುನ ಒಂಜಿ ಆಶ್ವಾಸನೆ ಕೊರೊಂದು ಇನಿ ಎಂಕ್ಲೆಗ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕಿನೇಕ್ ಒಂಜಿ ಅಭಿನಂದನಾ ಕಾರ್ಯಕ್ರಮ ಅಂಕಲು ಮಂತಿದ್ದಾರೆ. ಈ ಶ್ರೀ ಶಾರದಾ ಸಮಿತಿದ ಮಾತ ಅಧ್ಯಕ್ಷರು ಸರ್ವ ಸದಸ್ಯರಿಗಳ ಎಂಕ್ಲ ಸಂಸ್ಥೆದ ಪರವಾದ ಉಡಲ್ ದಿಂಜಿ ಸೊಲ್ಮೇಲೆ ಸಂದ ಮಂತಂದು ಎನ್ನ 2 ಪಾತ್ರಗೂ ಚುಕ್ಕಿದೀವಿ ಅಂದಿಲ್ಲ ಸೊಲ್ಮೇಲೆ ನಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ನಮ್ಮೊಂದಿಗೆ ಸತೀಶ್ ಕುಂಪಲ್ ಅವರಿದ್ದಾರೆ. ಅವರು ಯಾಕಂದ್ರೆ ಜಿಲ್ಲಾಡಳಿತ ಇರಲಿ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕಿನಗಳಿಗೆ ಅಭಿನಂದನಾ ಕಾರ್ಯಕ್ರಮ ಶಾರದಾ ಮಹೋತ್ಸವ ಸಮಿತಿ ಬಕ್ಕ ಶಾರದಾ ಸೇವಾ ಟ್ರಸ್ಟ್ದ ಮುಖಾಂತರ ಇನಿ ಆಪನ ಕಾರ್ಯಕ್ರಮದ ವೇದಿಕೆ ಹಿಡಿತಿನ ಈ ಒಂದು ಅಭಿನಂದನೆ ಸ್ವೀಕಾರ ಮಂತಿನ ಬಿಲ್ಲಾಳ ಸಂಘದ ಗೌರವಾಧ್ಯಕ್ಷರು ವೇಣುಗೋಪಾಲ್ ಬಕ್ಕ, ಉಮೇಶ್ ಗೋಳಾರ್, ಅಂಚನೆ ಹರೀಶನ್ನೆ, ಸೀತಾರಾಮನ್ನೆ, ಪ್ರಕಾಶನ್ನೆ ಸೇರಿದ ನಮ್ಮ ಮಾತು ಆತ್ಮೀಯ ಬಂದರೆ ರಾಜ್ಯೋತ್ಸವ ಪ್ರಶಸ್ತಿನೇ ನಮ್ಮ ನೆಹರು ಮೈದಾಂಡೆ, ಕೇಂದ್ರ ಮೈದಾಂಡೆ ಅಲ್ಪ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದಕ್ಲೆಗೆ ಮಾದರಿಗಳ ಅಕಲು ಇಡೀ ಜಿಲ್ಲೆದ ಸುಮಾರು 10-25 ಜನಕ್ಕೆ ಅದು ಸನ್ಮಾನ ಮಲ್ಪೆ ಎಂಗ್ಲಿ ಯಾಪಲ ನವೆಂಬರ್ 1 ತಾರೀಕು ನೀರಗಲ್ಲ ಅಭಿನಂದನೆ ಇತ್ತು. ನಾನು ಎಂಗ್ಲು ಪೋಪ ಅಣ್ಣ ಅಲ್ಪದಾದ ಬಂಡ ಒಟ್ಟು ಪೂರ ಗಾಯಿಂಗ್ ಗೂಯಿಂಗ್ ಪೂರ ಎಲ್ಲ ಮಾತೆಲ್ಲ ಬರ್ತದ ಅಭಿನಂದನೆ ಮಲ್ಪೇರು. ಜಿಲ್ಲಾ ಮಟ್ಟದ ಮಂತ್ರಿ ನಕ್ಲ MLA ನಕ್ಲ DC ನ ಎದುರು ಒಂಜಿ ಅಭಿನಂದನಾ ಕಾರ್ಯಕ್ರಮ ಆಪುನು ಅನಿ ಯಾಪಲ ಬನ್ಪುನು ಅಭಿನಂದನೆ ನಿಜವಾಯಿನ ಅಭಿನಂದನೆ ಓಲ್ ನಡಪುನಿ ಬಂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕದ ಆಯ್ ಬಕ್ಕ ಆ ಊರುಡಿ ಏಪ ಅಭಿನಂದನೆ ಆಪುನ ಅವೇ ಅತ್ಯಂತ ಶ್ರೇಷ್ಠವಾಯಿನಂಚಿನ ಅಭಿನಂದನೆ ಅಂತ ಮನೆಯಲ್ಲ ಇಟ್ಟಿದ್ವೆ. ದಯಪಂಡ ಇನಿ ಶಾರದೋತ್ಸವಕ್ಕೆ ಅತ್ಯಂತ ನಿಕಟವಾಯಿನ ಸಂಬಂಧ ನಮ್ಮ ಉಮೇಶ್ ಗೋಳಾರೆ ಆರು ಒಂಜಿ ಶಾರದೆ ಒಂಜಿ ಗಣಪತಿ ಅತನ ಒಂಜಿ ಕೃಷ್ಣನ ಒಂಜಿ ಪ್ರತಿಮೆ ರೂಪ ಕೊರ್ಪುನ ಇಟ್ಲ ಬಕ್ಕ ಕಲಾಕೃತಿಗೆ ದಕ್ಷಿಣ ಕರ್ನಾಟಕ ರಾಜ್ಯಡೆ ಒಂಜಿ ಅತ್ಯಂತ ಶ್ರೇಷ್ಠ ಕಲಾವಿದೆ ಆದ ನಮ್ಮೊಟ್ಟಿಗೆ ಉಪ್ಪುನ ಅತ್ಯಂತ ಎಡ್ಡೆ ಸಂಗತಿ. ಇನಿ ತೋನ್ಸನ್ನೆ ಪಲ್ಲಕನೆ ಆರು ಪ್ರಶಸ್ತಿದ ಪಿರಾಡು ಕೋತಿದ್ದೀರ ಯಾನು ಪೋಯಿನ ಸರಿ ಉಮೇಶ್ ಅಣ್ಣಗ
ಆಗಿ ತಿಕ್ಕೊಂಡು ಬಾರಿ ಪ್ರಯತ್ನ ನಿಜವಾದ ಮಲ್ತದಿತ್ತೆ ಹೆಂಗ್ ಬಾರಿ ಆಸೆ ಇತ್ತೇನೆ ಹೆಂಗ್ ಅಪ್ಪಗ ಗೊತ್ತಾಯಿ ನರೆ ಗೊತ್ತಿದ್ದೀರೇನು ಇಂತ ಏರೇ ತಿಕ್ಕದಿದ್ದೀನಿ ಕೆಲವು ಸಾರಿ ಗೊತ್ತಾಗ್ಬೋದು ಹೆಂಗ ಅರೆ ತಿಕ್ಕದಿದ್ದೀನಿ ಪೋಯ್ ಸಾರಿ ಗೊತ್ತಾಯಿನಿ ಹೆಂಗ್ ಮಸ್ತ್ ಬೇಜಾರಾದಿತ್ತೇನೆ ಆಂಡ ಈ ಸಾರಿ ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸದ ಅರೆ ಕೊರ್ನೆಗೆ ನಾನು ಸರ್ಕಾರಗಳ ವಿಶೇಷವಾಗಿ ಅಂಚಿನ ಅಭಿನಂದನೆಯನ್ನು ಸಲ್ಲಿಸಿದೆ ದಯಬಂಡ ಉಮೇಶ್ ಬೋಳಾರ್ ಅಂಚಿನ ಒಂಜಿ ಪ್ರತಿಭೆ ಇನಿ ಮೂಲಿತ್ತಿನ ದಾತ್ರ ಅರ್ನ ಕಾರಣಗೋಸ್ಕರ ಏತಾ ಜನ ಆ ಒಂಜಿ ಕಲೆನ ಪತ್ತೊಂದು ದುಂಬು ಪೋತಿನ ಕ್ಲುಪ್ಪೇರು ಅರೆಗೆ ಕಾಸು ಮಲ್ಪು ನಿಂದಾಂಡ ಆರ್ಥಿಕವಾದ ಇನ್ನು ಮಲ್ಲ ಸಂಗತಿ ಮಲ್ಪು ನಿಂದಾಂಡ ಉಮೇಶ್ ಅನ್ನ ಎಂಚಿನೆಲ್ಲ ಮಲ್ಬೇರು ಅರ್ನ ಕಾಂಪ್ರಮೈಸ್ ಅರ್ನ ನೇಟ್ ನಡೆ ನುಡಿಟ್ಟು ಒವೇ ರೀತಿದ ರಾಜಿಜ್ಜಿ ನಿಷ್ಠಾವಂತೆ ಅಂಚಿತ್ತಿನ ಒಂಜಿ ಕಲೆನ ಆರಾಧನೆ ಮಲ್ತೊಂದು ಪತ್ತಿನಂಚಿನ ಉಮೇಶ್ ಅನ್ನಾಗಿನಿ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕದು ಅವಳ ವಿಶೇಷವಾದ ಸುರೂಕು ಶಾರದಾ ದೇವೇರ್ನ ಅವಲೆ ಅಭಿನಂದನೆ ಅಪನಿ ಶಾರದಾ ಸೇವಾ ಸಮಿತಿದ ಮುಖಾಂತರನೇ ಅಭಿನಂದನೆ ಅಪನಿ ಅತ್ಯಂತ ಅರ್ನ ಇಲ್ಲದ ಅಭಿನಂದನೆ ಇನಿ ಮೂರು ಶಾರದಾ ಕೊಲ್ಯಡ ಆತನೊಂದು ಬನೆಯರೆ ಅತ್ಯಂತ ಸಂತೋಷ ಪಡೆಪೆ ಅವರಿಗೆ ನಿಜವಾದ ದುಮ್ಮದ ದಿನಗಳೇ ಖಂಡಿತವಾದ ಒಂದು ರಾಜ್ಯ ಪ್ರಶಸ್ತಿ ತಿಕ್ಕುರಂಚಿನ ಸೌಭಾಗ್ಯ ದೇವರೇ ಶ್ರೀ ಶಾರದಾ ಮಾತೆ ಕೊರಡಂದು ಈ ಸಂದರ್ಭದಲ್ಲಿ ನಮ್ಮ ಮಾತನ್ನೆಲ್ಲ ಅತ್ಯಂತ ಪ್ರೀತಿದ ಪ್ರಾರ್ಥನೆ ಪನೊಂದು ಇನಿ ಬಿಲ್ಲವ ಸಂಘದ ಇನಿ ಹೆಂಗೆ ಎನ್ನ ಮನಸ್ಸು ಆವಂದಿತ್ತೇನೆ ಬಿಲ್ಲವ ಸಂಘಗೆ ಯುವ ವಾಹಿನಿಗೆ ತಿಕ್ಕುನ ಒಂಜಿ ಎಲ್ಲೇ ಸುದ್ದಿಲು ಪುರ ಹೆಂಗೆ ಗೊತ್ತಿತ್ತೇನೆ ಅಣ್ಣ ಬಿಲ್ಲವ ಸಂಘಗೆ ಇನಿ ಅರ್ಥಪೂರ್ಣವಾದ ಇನಿ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಕೊಡ್ತೇವೆ ಯಾಕಂಡ ಕೊಲ್ಯದ ಬಿಲ್ಲವ ಸಂಘ ನಿಜವಾದ ತೋನ್ಸನ್ನೆ ಬಲ್ಲಂಗೆ ಸುದ್ದಿಜ್ಜಂದ ಕೆಲಸ ಅಲ್ಪನು ಹೆಂಗೆ ಮಸ್ತ್ ಪ್ರೀತಿದಾಯ ಬಂಡ ಕೇವಲ ಬಿಲ್ಲವ ಸಮಾಜಕ್ಕೆ ಸೀಮಿತವಾದ ಕೆಲಸ ಮಲ್ಪಂದೆ ಈಶ್ವರನ್ನೇ ಗೋಪಾಲಕೃಷ್ಣನ್ನೇ ಅದಪ್ಪು ಅದನ್ನ ಪುರುಷೋತ್ತಮನ್ನೇ ಅದಪ್ಪು ಹರೀಶ್ ಮುಂಡೋಲಿ ಅದಪ್ಪು ಯತಿಶಿರ ಅದಪ್ಪು ನಮ್ಮ ಬಾಲಪನ್ನೆ ಏರೆಗೆ ಪೂರ ಯೋಗ ಶಿಕ್ಷಣ ಆ ಏರ್ನ ಪೂರ ಏತು ಜನತ ಆರೋಗ್ಯನ ಸುಧಾರಣೆ ಮಲ್ತದ್ರಿಂದ ಅವರಿಗೆ ಗೊತ್ತು ಬಾಕಿದ ಈಶ್ವರನ್ ನಡೆದ ಬತ್ತಿನ ಮುಗ್ಲು ಪೂರಲ್ಲ ಈ ಕೊಲ್ಯ ಅದು ನನ್ನ ಈ ಉಳ್ಳಾಲ ಬಾಗಡ್ ವಾ ಸಮುದಾಯದ ಕೆಲಸನೇ ಅವಡು ವಾ ದೇವಸ್ಥಾನದ ಕೆಲಸನೇ ಅವಡು ವಾ ಸಮಾಜದ ಮಂದಿರದ ಕೆಲಸನೇ ಅವಡು ಐಕ್ ಎದುರುಂತದ ಭಜನೆದ ಒಟ್ಟಿಗೆ ಸಮಾಜದ ತನ್ನ ಇತಿಮಿತಿದ ಉಲೈಡ್ ಏತು ಸಾಕಾರ ಮಲ್ಪಡ ಸಂಪೂರ್ಣವಾದ ಸಾಕಾರ ಮಲ್ತೊಂದು ಬತ್ತನಂಚಿನ ಏಕೈಕ ಬಿಲ್ಲವ ಸಂಘದ ಸಂಘಟನೆದ ಒಂಜಿ ಸಮಾಜ ಸೇವೆ ಮಲ್ತನ ಸಂಘ ಕೊಲ್ಯ ಬಿಲ್ಲವ ಸಂಘ ಅಂತ ಬನ್ನಿಯರು ಅತ್ಯಂತ ಸಂತೋಷ ಪಡೆಪೇನು ಐದೊಟ್ಟಿಗೆ ಕೊಲ್ಯ ಬಿಲ್ಲವ ಸಂಘದ ಮುಖಾಂತರ ಯಥಾ ಜನಗಳಿಗೆ ಸಾಕಾರ ಮಲ್ಪನಂಚಿನ ಕೆಲಸ ಮಲ್ದೇರಿ ಅಂಚ ಐದೊಟ್ಟಿಗೆ ಬಾರಿ ಮಲ್ಲ ಒಂಜಿ ದೂರದೃಷ್ಟಿ ಇದೆ ಈ ಸರಿ ಐತ ಪಿರೌಡಿತ್ತಿನ ಜಾಗನ ಈ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕುನೆಕ್ ತುಂಬುದು ಅದನ್ನ ರಿಜಿಸ್ಟ್ರೇಷನ್ ಮಲ್ತದೇ ಸಿದ್ಧ ಅನ್ಪನ ಲೆಕ್ಕವೇನನ್ನ ನಿಗ್ಲು ಪುರ ಸಂಕಲ್ಪ ಮಲ್ತದಿ ತರದ ಅದನ ಯಾನ್ಲ ಹರೀಶ್ ಮುಂಡೋಲಿಲ್ಲ ಒಟ್ಟೊಟ್ಟಿಗೆ ಯಾನ್ ರಾಮಚಂದ್ರ ನಿಗ್ಲು ಪುರ ಪಂಚಾಯತ್ ಮೆಂಬರ್ ಆದಿತ್ತೀನಿ ಅಂಚ ಅದು ಈ ಸರಿ ಹೆಂಗ್ ಮಸ್ತ್ ಖುಷಿದಾದ ಬಂಡ ಹರೀಶ್ ಮುಂಡೋಲಿ ಅಧ್ಯಕ್ಷರಾದ ಪುನಗಲ ತಿಕ್ಕಿನ ಪಿರೋಂಜಿ ಡಬಲ್ ಖುಷಿ ಎಂಕ್ಲಿಗೆ ಪೂರ ಸಾಯ್ಬಂಡ ಅರ್ನಂಚಿನ ಒಂದು ಯುವಕ್ಕೆ ಇನಿ ಸಮಾಜದ ಸಂಘಟನೆದ ಒಂದು ಜವಾಬ್ದಾರಿ ದೇತೊಂದು ಕೆಲಸ ಮಲ್ಪನಂಚಿನ ಸಂದರ್ಭಡೆ ಇನಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೇತೊಂದ ಮುಖಾಂತರ ಇನಿ ರಡ್ಡ ಸಂಸ್ಥೆಗಳ ವೇಣನ್ನೇ ಪಲ್ಲಕನೆ ಜವಾಬ್ದಾರಿ ಹೆಚ್ಚಾಂಡ್ ಸಾಯ್ಬಂಡ ನನ ಉಪ್ಪುನಿ ಸವಾಲುಲು ಯಾಪ ಒಂಜಿ ಸಂಸ್ಥೆನ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಗುರುತಿಸಿರ ಅಡ್ ಪಕ್ಕ ಬಾರಿ ಜವಾಬ್ದಾರಿ ಪೋಪನಂಚಿನ ಮಲ್ಲ ಜವಾಬ್ದಾರಿ ಸಂಸ್ಥೆಗುಂಡು ಒಂದು ಪನ್ಪನ ಲೆಕ್ಕಡ ಪನೊಂದು ಇನಿ ಬಾರಿ ನಮ್ಮ ಉಳ್ಳಾಲ ಬಾಗಡೆ ಬೇರೆ ಬೇರೆ ಸಂಘಟನೆಗಳಿಗೆ ಇನಿ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮಾರುತಿ ಯುವಕ ಮಂಡಲಗೆ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕುನ ಮುಖಾಂತರ ಐದೊಟ್ಟಿಗೆ ಮಸ್ತ್ ಜನ ನಮ್ಮ ಹಿರಿಯಾಗ್ಲೆಗೆ ಉಮೇಶ್ ಅನ್ನ ನಂಚಿನ ನನಲ ಕೆಲವು ಹಿರಿಯಾಗ್ಲೆಗೆ ರಾಜ್ಯೋತ್ಸವ ಪ್ರಶಸ್ತಿನ ಕೊರ್ಪನ ಮುಖಾಂತರ ಇನಿ ಜಿಲ್ಲೆ ಡಾಕ್ಲೆಯನ್ನು ಗುರುತಿಸನ ಕೆಲಸ ಆತಂದ್ರೆ ಖಂಡಿತ ನಮ್ಮ ಮಾತಿರ್ಲ ನಮ್ಮ ಸಾಧನೆ ಮಂತಂಡ ಉಮೇಶ್ ಬೋಳರಾವಲಿ ಸಾಧನೆ ಮಂತನ ಸಂಘಟನೆ ಬಿಲ್ಲವ ಸಂಘದ ಲೆಕ್ಕನ ಎತ್ತರ ಕೊನೆಯವರೆಗೆ ಸಾಧ್ಯ ಆಪನ ಒಂದು ಪನ್ಪನೇನೆ ತೋಜಾದ ಕೊರ್ನ ನಿಕ್ಲು ಮಾತಿರ್ಲ ಮಾದರಿಯಾದ ಎಂಕ್ಲೆಗೆ ಉಪ್ಪಾರ ಪನ್ಪನ ಪಾತ್ರದ ಒಟ್ಟಿಗೆ ಇನ್ನು ಶಾರದೋತ್ಸವದ ಈ ಪೂಜೆದ ಸಂದರ್ಭಡ್ ನಿಕ್ಲೆಗೆ ಸನ್ಮಾನ ಮಲ್ಪನಾಗ ಬಾರಿ ಮಲ್ಲ ಸಂಘಟನೆ ಸೇರಿದನ ನಿಕ್ಲೆಲ್ಲ ನಿಜವಾದ ಅಭಿನಂದನೆ ಮಲ್ಪೋಡು ಅಕ್ಲೇನೆ ಉಮೇಶ್ ಅನ್ನಾಗೆ ಬಿಲ್ಲವ ಸಂಘನ ಅಭಿನಂದನೆ ಮಲ್ಪನಾಗ ಪೊಂಜನೊಕ್ಕಲು ನಿಕ್ಲು ಈತು ಮಲ್ಲ ಸಂಘಟನೆ ಬತ್ತು ಸೇರಿದನಲ್ಲ ಬಾರಿ ಮಲ್ಲ ಎಡ್ಡೆ ಸಂಗತಿಯಿಂದ ಈ ಸಂದರ್ಭದ ಪನೊಂದು ನಮ್ಮ ಉಪ್ಪುನ ಈತೆ ಜೀವಿತಾವಧಿ ಉಪ್ಪುನಾಗ ಪರಸ್ಪರ ಸಾಕಾರದ ಮನೋಭಾವನೆ ಕೆಲಸ ಮಲ್ತೊಂದು ಪೋಣದಾಂಡ ನಮ್ಮ ಊರು ಅಭಿವೃದ್ಧಿ ಆಯರಿಗೆ ನಮ್ಮ ದೇವರನ್ನ ಕೆಲಸ ಕಾರ್ಯಲು ಅತ್ಯಂತ ಎಡ್ಡೆ ರೀತಿಗೆ ಆಯರಿಗೆ ಮೊರಣಿ ಕಾಂಡೆ ಆಜು ಗಂಟೆ ಆದುಪ್ಪೆರೆ ಯಾರು ಕಾಂಡೆ ಆಜು ಗಂಟೆ ಮೆರವಣಿಗೆ ಆದುಪ್ಪೆರೆ ಯಾರು ಆಜು ಗಂಟೆ ಆಂಡಲ ಬಾರಿ ಅರ್ಥಪೂರ್ಣವಾದ ಬಾರಿ ವಿಜೃಂಭಣೆ ಬಾರಿ ಪೊರ್ಲುದ ಶಾರದೋತ್ಸವ ಮಲ್ಪೆರೆಗೆ ನಿಗ್ಲು ಮಾತೆಲ್ಲ ಸಹಕಾರಿ ಆತನ ನಂಗೆ ಮಾತ ನೆನಪುದ ಒಟ್ಟಿಗೆ ಪಿರೋರ ನಿಗ್ಲೆ ಮಾತೆರೆಗಳ ಅಭಿನಂದನೆದ ಪಾತ್ರನ ಬರಂದು ಅವಕಾಶ ಹೊಂದಿಸದ ಎನ್ನ ಪಾತ್ರ ಹೊಂದವೆ ಎಲ್ಲೇ ತೋನ್ಸನ್ನ ಫ್ಯಾಮಿಲಿ ಗಲ್ಫ್ಗೆ ಪೋಯರಿಗೆ ಅಬುದಾಬಿಗೆ ಪೋಯರಿಗೆ ನಮ್ಮ ಭಾಗ್ಯ ನಮ್ಮಲ್ಲಿ ತಿಳಿದು ಒಂಜಿ ಜನ ಕರ್ನಾಟಕ ರಾಜ್ಯೋತ್ಸವದ ಪುದರ್ಡ್ ಅಬುದಾಬಿಗೆ ಪೋಪೇರಿಂದ ಪಂಡ ಅವು ಶಾರದೋತ್ಸವ
ಉತ್ಸವಕ್ಕೆ ದಿಕ್ಕನ ಹೆಮ್ಮೆ ಗರಿಮೆ ಅಂತ ಪನೀರ ಅತ್ಯಂತ ಸಂತೋಷ ಪಡೆಪೆ ಆರು ನನಾತ್ ದೇಶಕ್ಕೆ ತಿರುಗುನಂಚಿನ ಸೌಭಾಗ್ಯ ದೇವರರಿಗೆ ಪದಗಾವಡಿಂದ ಪನೊಂದಿ ಅನ್ನ ಪಾತ್ರಕ್ಕೆ ವಿರಾಮ ಗೌರವ ಜೈನ್ ಜೈ ಕರ್ನಾಟಕ. ವೇದಿಕೆ ಹಿಡಿತಿನ ಅಭಿನಂದನಾ ಸ್ವೀಕಾರ ಮಂದಿನಗಳಿಗಳ ವೇದಿಕೆ ಹಿಡಿತಿನ ಮಾತಾ ಗಣ್ಯರಿಗೆ ಅಪ್ಪೆನ ಭಕ್ತಾಭಿಮಾನಿ ಬಂಧುಗಳಿಗಳ ಧನ್ಯವಾದ ಸಮರ್ಪಣೆ ಮಂತಂದು ಈ ಕಾರ್ಯಕ್ರಮ ಮುಕ್ತಾಯ ಮಂತದಲ್ಲ ಮಾತೆಲ್ಲ ಅನ್ನ ಪ್ರಸಾದನ ಸ್ವೀಕಾರ ಮಂತದೆ ಬೋರ್ಡ್ ಬಂದು ಸಮಿತವರವಾದ ನಾನು ಕೇಳೊಂದಿಲ್ಲ.